ಆಟಿ ಅಮಾವಾಸ್ಯೆಯ ಬಗ್ಗೆ ಒಂದಿಷ್ಟು. ತುಳುನಾಡಿನ 4ನೆಯ ತಿಂಗಳು ಅಂದರೆ ಆಟಿ ತಿಂಗಳು, ಅಂದರೆ ಆಷಾಢ ಮಾಸ. ಈ ತಿಂಗಳು ಕೃಷಿಕರಿಗೆ ವಿರಾಮದ ತಿಂಗಳು ಎಂದೇ ಹೇಳ್ಬೋದು. ಅದಕ್ಕೆ ಕಾರಣವೂ ಇದೆ. ಆಟಿ ತಿಂಗಳಲ್ಲಿ ಜೋರಾಗಿ ಸುರಿಯುವ ಮಳೆ, ಮನೆಯಿಂದ ಹೊರಬರಲಾಗದಂತಹ ಪರಿಸ್ಥಿತಿ, ಅತಿಯಾದ ಮಳೆಯ ನಂಜಿನಿಂದ ರೋಗ ರುಜಿನಗಳು ಜಾಸ್ತಿ. ಅದಕ್ಕಂತಲೇ ನಮ್ಮ ಪೂರ್ವಿಕರು ಕಂಡುಕೊಂಡಂತಹ ಪದ್ಧತಿ ಆಟಿ ಅಮಾವಾಸ್ಯೆಯ ದಿನದಂದು ಕುಡಿಯುವ ಹಾಳೆ ಮರದ ರಸ, ಅಂದರೆ ಕಷಾಯ. ಹಾಳೆ ಮರ ಅತಿ ದೊಡ್ಡ ಮರ. ಹಿಂದಿನ ಕಾಲದಲ್ಲಿ ಇಂತಹ ಮರಗಳು ಕಾಡಿನಲ್ಲಿ ಮಾತ್ರ ಇದ್ದವು. ಹೀಗಾಗಿ ಆಟಿ ಅಮಾವಾಸ್ಯೆಯ ಮುಂಚಿನ ದಿವಸ ಹೋಗಿ ಆ ಮರದ ಬುಡದ ಸುತ್ತಲೂ ಶುಚಿಯಾಗಿಸಿ ಆ ಮರದ ಬುಡದಲ್ಲಿ ಬೆಣಚು ಕಲ್ಲನ್ನು ಇಟ್ಟು ನಂತರ ಮರುದಿನ ಅಂದರೆ ಅಮಾವಾಸ್ಯೆಯ ದಿನ ಸೂರ್ಯ ಉದಯಿಸುವ ಮುಂಚೆ ಆ ಮರದ ಬಳಿ ಹೋಗಿ ಅಲ್ಲಿ ಇಟ್ಟಿರುವ ಬೆಣಚು ಕಲ್ಲಿನ ಮೂಲಕ ಮರದ ಹಾಳೆಯನ್ನು ಅಂದರೆ ತೊಗಟೆಯನ್ನು ತೆಗೆದು ಅದರ ಕಷಾಯ ಮಾಡಿ ಕುಡಿಯುವ ಕ್ರಮವಿದೆ. ಈಗಲೂ ನಾವು ತುಳುನಾಡಿನಲ್ಲಿ ಇದನ್ನು ಕಾಣಬಹುದು. ಯಾಕೆ ಆಟಿ ಅಮಾವಾಸ್ಯೆಯ ದಿನವೇ ಹಾಳೆ ಮರದ ಕಷಾಯವನ್ನು ಕುಡಿಯಬೇಕು? ಆ ದಿನ ಎಲ್ಲ ಗಿಡಮೂಲಿಕೆಗಳ ಔಷಧದ ಗುಣಗಳು ಆ ಮರದ ಹಾಳೆಯಲ್ಲಿ ಅಂದರೆ ತೊಗಟೆಯಲ್ಲಿ ಬಂದು ಸೇರುತ್ತವೆ ಎಂಬ ನಂಬಿಕೆ ಇದೆ. 108 ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ. ಎಂತಹ ಸೋಂಕನ್ನು ಹೋಗಲಾಡಿಸುವ ಗುಣವಿದೆ. ಈ ಎಲ್ಲ ರೋಗಗಳನ್ನು ಗುಣಪಡಿಸುವ ಶಕ್ತಿ ಆ ಕಷಾಯಕ್ಕಿದೆ ಎಂಬ ನಂಬಿಕೆಯು ಈವಾಗಲೂ ಇದೆ. ಇದರ ಮಹತ್ವ ತಿಳಿದವರು ಪ್ರತಿಯೊಬ್ಬರೂ ಈ ಕಷಾಯವನ್ನು ಕುಡಿಯುತ್ತಾರೆ. ದೂರದ ಊರಿನಲ್ಲಿರುವ ತುಳುವರು ಈ ಆಟಿ ಅಮಾವಾಸ್ಯೆ ಬಂದಾಗ ಅಯ್ಯೋ, ಈ ವರ್ಷವೂ ಮದ್ದು ಕುಡಿಯೋದಕ್ಕೆ ಆಗಿಲ್ಲವೆಂದು ಪಶ್ಚಾತ್ತಾಪ ಪಡ್ತಾರೆ. ವರ್ಷದಲ್ಲೊಂದು ದಿನ ಈ ಮದ್ದು ಕುಡಿದರೆ ಸಾಕು, ಅತ್ಯಧಿಕವಾದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ಸದಾ ಆರೋಗ್ಯವನ್ನು ಕಾಪಾಡುವಂತಹ ಕೆಲಸವನ್ನು ಮಾಡುತ್ತಿರ್ತದೆ. ಅದಕ್ಕೆ ಇರಬಹುದು ತುಳುನಾಡಿನ ಜನರು ಎಂತಹ ಶೀತ, ಗಾಳಿ, ಮಳೆ ಇದಕ್ಕೆಲ್ಲ ಮೈಯೊಡ್ಡುತ್ತಾರೆ. ಬಿಸಿಲ ಬೇಗೆಯಲ್ಲಿ ಬೆಂದರೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗೋದು ತುಂಬ ಕಡಿಮೆ. ಮದ್ದು ಅಂದರೆ ಹಾಳೆ ಮರದ ಕಷಾಯ ಇಂತಿಷ್ಟೇ ಕುಡಿಯಬೇಕೆನ್ನುವ ನಿಯಮವಿದೆ. ಯಾಕೆಂದರೆ ಅದು ಭಯಂಕರ ಉಷ್ಣವೆಂದು ಹೇಳ್ತಾರೆ ಹಿರಿಯರು. ಅದಕ್ಕೆ ಆ ಮದ್ದು ಕುಡಿದ ಕೂಡಲೇ ಮೆಂತೆ ಗಂಜಿ ತಿನ್ನಬೇಕು. ಇದು ದೇಹವನ್ನು ತಂಪಾಗಿಸ್ತದೆ ಎಂಬ ನಂಬಿಕೆ. ಅದರ ಜೊತೆ ಸುಟ್ಟಿರುವ ಗೋಡಂಬಿ ಬೀಜಗಳು, ಸಿಹಿ ಅವಲಕ್ಕಿ, ಬೆಲ್ಲ, ವಾಹ್, ಆ ದಿನದ ವಿಶೇಷತೆ ಬೇರೆ.